ಆಟ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಆಟ ಅದನ್ನು ಅನುಗ್ರಹ ಮಾಡ್ತಾನೆ. ಮಕ್ಕಳ ವಿದ್ಯೆ ಕಲಿಯುವಂತ ಮಕ್ಕಳಿದ್ರೆ ಇನ್ನು 4 ವರ್ಷ ನಿನ್ನಿಂದ ನಿರ್ಮಿತವಾದಂತ ಈ ಕ್ಷೇತ್ರ ಬಪ್ಪನಾಡು, ಭಕ್ತರು ಬರುವ ನಾಡು ಎನ್ನುವಂತ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ. Hey guys, welcome back to my another new vlog of Kamal Life Diaries YouTube channel. Aku dah ikut dengan channel kamu. Yang kalau nalper suruh ada, pas ni ruat di nada. Nato deh ulah ikut. Family right, what to muju madu macam ni. So itu radu madu me and, macam trupti nama madu me and, baka ratan nama madu me land. Ini May 9 ಮದುವೆದ ಮನದಾನಿ. ಸೊ ಇನ್ನಿತರ ಅಡ್ಡ ಮದುವೆದ ಮುಗೀತಿದ್ದು ಇನಿ ನಮ್ಮ ಮಾಮಿನ ಜೋಕುಲ್ನಲ್ಲಿ ಕೊಡು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಆಟ ಉಂಡಿನಿ ಅಂಚೆ ಇನಿ ಹೆಂಗಲಿ ಆಟದ ಗೌಜಿ. ಸೊ ಹೆಂಗರೆ ಈಗ ಈ ಏಪ್ರಿಲ್ ಮೇ ಫುಲ್ ಬಿಸಿ ಹೆಂಗಲ್ ಬಿಸಿ ತಿರ್ಣ ಉಲ್ತಾ ಅದು ಹೆಂಗಲ್ ನೆಕ್ಸ್ಟ್ ಹೆಂಗಲ್ಲ ಒಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಕಂಡೆ ಹೋಗು ಅಲ್ಪ ತಿಕ್ಕಗ ಅಲ್ಪ ಬುಕ್ಕ ಕೂಡ ಹೆಂಗಲ್ಲ ನೆಕ್ಸ್ಟ್ ಕೂಡ ಒಂದು ಚಿಕ್ಕಮ್ಮನ ಮಗನ ಮದುವೆಂಗೆ ಮದುವೆ ಅವು ಉಂಡು ನಾನು ಹಂಚಿ ಬೇರೆ. ಸೊ ಮತ್ತೆ ಆಟದ ಒಂದು ನೆನಪಿನಿ ಸತ್ಯನಾರಾಯಣ ಪೂಜೆ ಇರ್ತಾನೆ ಅವಳು ಬರಿಟೆ ನಮ್ಮ ಮಾವಿನ ಕಡೆಯಲ್ಲ. ಸೊ ಸತ್ಯನಾರಾಯಣ ಪೂಜೆ ಇರ್ತಾನೆ ಮಧ್ಯಾಹ್ನ ಸತ್ಯನಾರಾಯಣ ಪೂಜೆ ಮತ್ತು ಅದು ಅಲ್ಪ ಹೌದಿಲ್ಲ ಅವಳಾಡ್ ಆಟದ ಒಂದು ದೇವರನೆಲ್ಲ ಬಪ್ಪನಾಡು ದೇವರನೆಲ್ಲ ಪೂಜೆ ಆಂಡ್ ಏನು ಬ್ಲಾಗ್ ಪಕ್ಕ ಸ್ಟಾರ್ಟ್ ಮಾಡ್ತೀನಿ. ಬಟ್ ಏನಾಯ್ತಾ ಪೂಜೆದ ಕ್ಲಿಪ್ಪಿಂಗ್ಸ್ ಅಂತ ಉಂಟು ನಾವಿತ್ತ ಪಾಡ್ವೇನು ಶೇ ನನ್ನ ವಾಯ್ಸ್ ಅಂತ ಚೇಂಜ್ ಆಗ ಬೈದನು. ಹಾಂ ದಾದಿ ಎಲ್ಲರೂ ಫುಲ್ ಬಿನ್ನೇರೇ ಮಾರಣಿ ದಿಂಚು ತುತ್ತಿನ ಸೀರೆ ಏತಾವು ಪಾಟಿ ನೈಟ್ ಏತಾವು ಪೊರೆಟ್ನೆ ಉಂದಿ ಏತಾವು ಓರ್ ಕೋಣಲ ಉಳ್ಳಿ ಅಂತ ನಿಗುಲಾನಲ್ಲ ಮಾಡಿದ ತಾರಕ ಬೆಳೆದು ಬಾರ್ ಮಲ್ಲ ಗೋಣಿ ಇವತ್ತ ಇದೆಯಾ ಶಾರ್ವಿ ಶಾರ್ವಿ ini ಆಟ ಉಂಟ ಮಗ ರಾತ್ರಿ ಆಡುದವರ ಆಟ ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ಆಟ ಅವು ಆ್ಯಕ್ಚುಲಿ ಆಲು ಎಂಚಿನ ಮನ್ಪಿನಿ ಒಂಜಿ ಟೈಮ್ ಮುಡಿ ಎಂಚಿನ ನನ್ನ ಸಿಚುವೇಶನ್ ಬಂದಾಗ ಅಲ್ಲೊಂಜಿ ಎನ್ನದಲ್ಲು ದಿವ್ಯಾ ಒಟ್ಟಿಗೆ ಮಾತ ದಿವ್ಯಾ ದೀಕ್ಷಾನ ಕಂಡನೆ ಮಾತ ಒಟ್ಟಿಗೆ ಒಂಜಿ ಫ್ಯಾಮಿಲಿ ಇತ್ತೆ ಆಟದ ಒಂದು ಕೊರೊಂದುಲ್ಲೇರು ಪರಕೆದ ಆಟ ಒಂದು ಪಕ್ಕದಾದ ಬಣ್ಣ ಆಟ ಕಾಲಮಿತಿ ಅತ್ತು ಫಸ್ಟ್ ಆರು ಫೋನ್ ಮಲ್ಪುನಾಗ ಕೇಂದಿರವೆ ಕಾಲಮಿತಿ ಮಲ್ಪುನ ಅದು ಫುಲ್ ಆಟ ಮಲ್ಪುನ ಅದು ಆ್ಯಕ್ಚುಲಿ ದಾದ ಪಂಡ ಕಾಲಮಿತಿ ಮನ್ಪಿನ ಕಾನ್ಸೆಪ್ಟ್ ಬತ್ತಿನೇ ಅವು ಕೊರೋನಾದ ಟೈಮ್ ಉಂಡು ಬಟ್ ಅವು ಪಕ್ಕ ಅವು ಕಾನ್ಸೆಪ್ಟ್ ಗಟ್ಟಿ ಆಡು ಅಂಡ್ ನಮಕ್ ಎಂಚ ಪಂಡ ಅವು ಇಷ್ಟೇಜ್ ಆಂಡು ಪಂಡ ಫುಲ್ ಆಟ ಗುಬ್ಬ ಅಂಡನೆ ಆಯ್ತು ಒಂಜಿ ಇಂದು ಬೇತೆ ಅಂಚ ನಮ್ಮ ಆಯಿನ ಪಂಡ ಕಾಲಮಿತಿ ಬಿಡ್ಸಿ ನಮ್ಮ ಫ್ಯಾಮಿಲಿ ಜನ ಮಸ್ತುಲ್ಲೇರು ಆಟದವರೆ ಜನ ಉಳ್ಳೇರು ತೊಂದರೆ ಇಜ್ಜಿ ಅಂಚದು ಕಾಲಮಿತಿ ಬಿಡ್ಸಿ ಫುಲ್ ಆಟನೇ ಮಲ್ಪಗ ಬಂದಿತ್ತೆ ಫುಲ್ ಆಟನೇ ಮಂತೊಂದುಲ್ಲ ನಮ್ಮ ಮಾತು ಮನ್ಪುನು ಪಂಡ ಆತ ಮನಸ್ಸು ಸ್ಟಾರ್ಟ್ ಅನ್ಸತ್ತೆ ನಡಪದಿದ್ದ ಮನಸ್ಸು ಮಧ್ಯಾಹ್ನ ಎನ್ನ ಕಂಡ ನಿಮ್ಮ ಕೂಡ ಒಂದು ಮ್ಯಾಚ್ ಒಂದು ಇರ್ತದೆ ಮೊಬೈಲ್ ಬರೀ ಬಂಟಲ್ದ ಬಲೆ ಎರಡು ಉಂಟ ನಮ್ಮ ಎರಡು ಡಾಮ್ ಉಂಟ ಬಲೆ
ಇಂಚಿನ ಪೂರ ಬತ್ತೈದಾರ ಮತ್ತೊಂದು ಮೆಣಸ್ಕಾಯಿ ಉಂಟು ಮೆಣಸ್ಕಾಯಿ ಸಪಾತ ಉಪ್ಪಡು ಬೀನ್ಸ್ ಅಜಾದಿನಿ ಪದಿಂಗಿ ಕಸಿ ಉಪ್ಪು ಸಾರು ಹಪ್ಪಳ ಅಲೆ ಪಾಯಸ ವೆರಿ ಗುಡ್ ಇಂಚಿನ ಕೊಡದ ಗಾಯ್ಸ್ ಆಟದಾಣಿ ಬಯ್ಯ ರಂಗಸ್ಥಳದ ಅಲ್ಪ ಅಂತ ತೂಕ ಬಂದು ಹೋದಿಲ್ಲ ಮುಕ್ಕದನ ಮುಕ್ಕದ ಸಾಲ ಎಂಟಿ ಚೌಕಿ ತೂತಿದ್ದಾರ ನನ್ನ ಕನ್ನಡಗಂತೂ ಪೂರ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೆಹಂದಿ ಮದುವೆ ಹಲ್ದಿ ಆಟ ಏನಿವತ್ತು ಇವತ್ತೇನು ಇಲ್ಲಿ ಎಲ್ಲಿದ್ದು ಪ್ರಸಂಗ ಎಂತ ದೇವಿ ಮಹಾತ್ಮೆ ಕಟೀಲಿದ್ದು ಬಪ್ಪನಾಡು ಕ್ಷೇತ್ರ ಮಹಾತ್ಮೆ ದೇವಿ ಮಾತ್ರ ಕಟೀಲ್ದ ದೇವಿ ಮಾತ್ರ ಮಾತ ಸ್ಟೋರಿ ದೇವಿನ ಸ್ಟೋರಿ ಕರೆಕ್ಟ್ ಅತ್ತೆ ಅವು ಕಟೀಲ್ ಕ್ಷೇತ್ರ ಮಾತ್ಮೆ ದೇವಿ ಮಾತ್ಮೆ ಮಾತ ಮೇಲೆ ದಕ್ಕಲ್ಲ ಮಲ್ಪೆ ಮಾತಾಡ್ದಾಗ ಮಲ್ಪೀರಾ ಮಾತ ಮೇಲೆ ದಕ್ಕಲ್ಲ ದೇವಿ ಮಾತ್ಮೆ ಮಲ್ಪೆ ಕಟೀಲ್ದಾಗ ಫೇಮಸ್ ಐಕ್ ಮಾತ್ರ ದೇವಿ ಮಾತ್ಮೆ ಓಕೆ ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಮಿಸ್ಟರ್ ಪ್ರಜ್ವಲ್ ಬಜ್ಜು ಅಲ್ಲಿಗಿಲ್ಲ ಒಟ್ಟು ಅಲ್ಲಿಗೆ ಕೊಂಡೋಗಿ ಗೋವಿಂದ 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 ಗೋವಿಂದ
ಗೋವಿಂದ ಗಾಯ್ಸ್ ಗಂಟೆ ಎಡಮ ಅರೆಕ್ ಚೌಕಿ ಪೂಜೆ ಆಯ್ತಾ ಗಂಟೆ ಎಡಮ ಕಾಲಾಂಡ್ ಒಂತೆ ಬರ್ತದೆ ಚೌಕಿ ಪೂಜೆ ಸ್ಟಾರ್ಟ್ ಆಪುಡು ಅಂಚ ನಮ್ಮ ಮತ್ತೆ ಇಲ್ಲಾರ್ದು ಹೋಂದಿಲ್ಲ ಇಂದ ಜಾಸ್ತಿ ದೂರ ಜಿಮ್ಮಲ್ಲಿ ಬರಿಟೆ ನಮ್ಮ ಇಲ್ಲದ ಬರಿಟೆ ಬನ್ನಿ ಬೇಗ ಅಕ್ಕಳು ದಾದ ಬಂತಂದಿಲ್ಲ ಮೇ मेरा ಆಟದ ಸೇವಾ ಕರ್ತೀರಿ ಕೈ ಮುಗಿದೆ ಹೊಸತ್ ಮತ್ ಬಳೆಗಲ್ಲ उदवरन्न दृष्टवर्चतः आयानीति परायणे निर्वाणवन्तमिति बृहस्पतिः प्रतिष्ठानां परिवारात्मकाय नमः श्री गुरुगणाधिपतिभ्यो नमः ಗಣಪಗಿ ಗಣಪಗಿ
स्वस्ति प्रजाभ्य परिपालयन्तां न्यायेन मार्गेण महिषाः गोब्राह्मणेभ्यः शुभमस्तु नित्यं लोकात्मस्तः सुखिनो भवन्तु ಮಾತ್ರ ಐಕು ಏನಿದ್ದಾದ ಮಾತ ಐಕು ಬೋಡಾಂಗಿತ್ನ ಈ ಯೋಗ ಭಾಗ್ಯನ ಮಂತ ದೇವರ ಒಳಗಾದ ಕೊಟ್ಟೆ ಪ್ರಕಾರವಾದ ಕಾಯ ವಾಚ ಮನಸ ತ್ರಿಕರಣಪೂರ್ವಕವಾದ ಭಯಭಕ್ತಿರ್ಧಾರ ಮಹಾದೇವಿನ ದಿವ್ಯ ಸಾನ್ನಿಧ್ಯ ನೀರಿಗೆ ತರ್ತಾವನ ಮುಖೇನ ಬಾಧೆ ಮಧ್ಯಾಹ್ನದ ಬರುದುರು ಸತ್ಯನಾರಾಯಣ ಸ್ವಾಮಿನ ಪೂಜಾರಾಧನೆ ಪುರಸ್ಪರ ಕಣ ಕಲ್ಪೋಕ್ತ ಪೂಜಾರಾಧನೆ ಅಂಜನೆ ಮಹಾಮಂಗಳಾರತಿ ಸೇವನ ಮಂತ್ರ ದೇವರ ಕರ್ಪವನ್ನು ನನ್ನ ಗೋಧೂಳಿ ಲಗ್ನ ಸುಮುಹೂರ್ತ ಕಾರಣ ಮಂತ್ರ ಮಹಾದೇವಿನ ಗೋವಿಂದ ನಾಮಸ್ಮರಣ ಮುಖೇನವಾದ ಸಾನ್ನಿಧ್ಯವನ್ನು ಸೌಗಿ ಕೊಡುತ್ತದೆ ತನ್ಮಧ್ಯುಡು ಧ್ಯಾನಹಾವಾನಾದಿ ಸರ್ವೇ ಷೋಡಶೋಪಚಾರಾದಿ ಪೂಜಾರಾಧನ ಮುಖೇನವಾದಿ ಧೂಪ ದೀಪ ರಸಗಂಧ ಪುಷ್ಪಾದಿ ಪಂಚೋಪಚಾರಾದಿ ಪೂಜೆಗಳನ್ನು ದೇವರಿಗೆ ಸಂದೇಹ ಮಂತ್ರದ ಕಡೆಯ ಕಾರಣಗ ದೇವರ ನಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಮನಸ್ಸಿನ ದುಃಖ ಸುಮ್ಮಾನದ ಮಾತಾ ದೇವರ ಪಂಡಂಚಿತನ ಪೃಥ್ವಿಗೆ ಯಜ್ಞಾಂತಿ ಪೂಜಾಂತಿ ದೇವ ಪ್ರಸನ್ನತಃ ಬಂದು ಯಜ್ಞ ಕಾಲದ ಪೂರ್ಣಾಹುತಿ ಕಾಲ ಅಂಜನೆ ದೇವರ ಮಹಾಮಂಗಳಾರತಿ ಕಾಲ ಸೃಷ್ಟಿಕಾಮಧ್ಯುಳ್ಳ ಬಿಂಬೋ ಭಾಜ್ಯುಡು ಮಂತ ಆರಾಧನ ಮಂತ್ರಿಚಿನ ದೇವಿ ಶಕ್ತಿ ಮಾತ ಅಲ್ಪ ಐಕ್ಯವಾದಿ ಪ್ರಸಾದ ಹಾಕೊಂಡು ಹೋಗಿ ಆಯ್ತಾ ಪಿರ ಬೋಲೆ ಸಾಜಿ ಬರ್ಲೆ ಪ್ರಸಾದ ಇಲ್ಲಿಂದ ಹಾಕೊಳ್ಳಿ ಆಯ್ತಾ ದೇವಿ ಶ್ರೀ ದೇವಿ ದೊಡ್ಡ ಅಂದಿ आता मान बेजेरू ದಿನೇಶ್ ಯಕ್ಷಗಾನ ಲೋಕದಂಜಿ ಭಾರಿ ಮಂದಿ ಮಲ್ಲ ಕಲಾವಿ ಹೇಗಲ್ಲ ಸೋದಿ ಬೈದೆ ಸೋದಿ ದಿಕ್ಕಿದೆ ಸೋದಿ ನಂಗೆ ಭಾರಿ ಬೇಜಾರು ಗಾಯ್ಸ್ ದಾರಿ ಗೊತ್ತು ಮರಣಿ ಬೆಂಕಿಯನ್ನ ಮದ್ರಂಗಿದಾನಿ ಕಜಿನ್ ಡ್ಯಾನ್ಸ್ ಕಲ್ತೀನಿ ಗ್ರೂಪ್ ಮಾತ ಮಲ್ತದ್ದು ಭಾರಿ ಮಲ್ಲ ದುಂಬು ಮತ್ತೆ ಪ್ರಾಕ್ಟೀಸ್ ಮಾತ ಆದಾತನೆ ಸ್ಟೇಜ್ ಹೋಗ್ಬೋದು ನಂತ ತಿತ್ತು ನಾವು ಮೇಜ್ಜೆ ಮೇಲೆಜ್ಜೆ ಅತ್ತುಲ್ಲೆಜ್ಜೆ ಮಗು ಬಂದ್ರೆ ಗೊತ್ತಲೆ ಎಂಟು ಬೆಚ್ಚಾನಿ ಅಂಬಕ ಕಜಿನ್ ಗ್ರೂಪ್
ಅಂಚಿದ್ದು ಪ್ರಜ್ವಲ್ ದಿನ ರವೀಂದ್ರ ಬರ್ತೀನಿ ಎಲ್ಲ ಹೋಯ್ತೇರು ಯಾ ನಡುಟು ಪಕ್ಕ ಹೆಂಗೆ ಹೆಂಗೆ ನಲ್ಪನಲ್ಲ ಗೊತ್ತಿಲ್ಲ ಮಗುದಿನ ನನಗೇನು ವಯಸ್ಸೋನು ಜೋಲ ಕಾಜಿ ಡ್ಯಾನ್ಸ್ ಅಲ್ವೇ ಆಯ್ತು ಪಿಜ್ಜಾಬಂಡಿ ನಾನು ಎರಡು ಬರ್ತೀನಿ ಗುಜರಾತ್ ತಗೊಳ್ಳೋ ಆಟೋ ಬೈದೇರ ನಾನು ಆಟೋ ತೂಪಿಲಕ್ಕೆ ಇದ್ದೀರಿ ಹೆಂಗೆ ಡೌಟ್ ಉಂಟು ಆಟೋ ಬೈದಿ ನಾನು ಆಮೇಲೆ ಮಲ್ಪಡ ಆಟೋ ಫುಲ್ಲು ತೂಡು ಎಸ್ ಹಲೋ ಹಲೋ ಭಕ್ತಿ ಭಕ್ತಿ ನಮ್ಮ ಜವಣಿಯರ್ ಮಾತ ಏ ತಂಗಿದೆ ತೊಂದರೆ ನಂಗೆ ಗೊತ್ತಿಲ್ಲ ಏನು ಲೆಕ್ಕ ದಯಪಂಡ ಫಂಕ್ಷನ್ ಏಪ್ರಿಲ್ ಶುರುವಾತಿನ ಫಂಕ್ಷನ್ ಮೇ ಎಂಡ್ ಮುಟ್ಟಲು ಉಂಟು ಚಡ್ಡಿ ನಿರ್ಕಜವಾದ ಹೋದು ಅಲ್ಲಿ ಅಂಗಿ ಮಾತ್ರ ಗೆತ್ತೊಂದು ಚಡ್ಡಿ ಅಂಗಿ ಅತ್ತದೆ ಅದೇ ಲೆಕ್ಕಲ್ಲ ನಂಜಿ ಶೋಧಿ ಫೈನಲ್ ಸ್ಟೇಜ್ ಇರಲಿಲ್ಲ ಪಾಯಸ ಭಾರಿ ಶೋಕ್ ಭಾರಿ ಶೋಕ್ ಉಂಟು ಅಣ್ಣನಿಗೆ ತುಳು ಕಲ್ತೇವೆ ನಮ್ಮೂಲೆ ಎಪ್ಪುಡ್ಲಡಿ ಸೆಟ್ಲಿ ಸೇವಾ ಕರ್ತೇವೆ ಸೇವಾ ಕರ್ತೇವೆ ಸೇವಾ ಕರ್ತೇನೆ ಎದುರು ಕತ್ತುಲ್ಲ ಇದೆ अनिवार्यो भगवती ಮಗಳೇ ಭಗವತಿ परमेश्वरी ನೀನು ಪರಮೇಶ್ವರಿ राजराजेश्वरी ಮಗು ರಾಜರಾಜೇಶ್ವರಿ अन्नपूर्णेश्वरी ಅನ್ನಪೂರ್ಣೇಶ್ವರಿ नमरामे ನೀನು ಭ್ರಮರ कात्यायनी ಮಗಳೇ ಕಾತ್ಯಾಯಿನಿ
ನೀನು ರಕ್ತೇಶ್ವರಿ ಅನಿಬಲಿಂ ಭಗವತಿ ಪರಮೇಶ್ವರಿ ರಾಯರಾಜೇತಿ ವಿನುತಾನ ಮೂಢೇತಿ ಭ್ರಮರಾಟಿ ಕಾತ್ಯಾಯಿನಿ ಬನಿತೆ ರಕ್ತೇಶ್ವರಿಗಳೆಂದು ಕರೆಯಲು ಹರಿ ಕರೆಯಲು ಕೇಳ್ದರ ಹರಿಯ ಮೊಗನೋಡಿ ಕೇಳ್ದರ ಹರಿಯ ಮೊಗನೋಡಿ ಓಡಿ ಏನಿದು ತಾತ ಏನಿದು ಏನಿದು ಅನುಗ್ರಹ ಮಾಡ್ತಾನೆ. ಮಕ್ಕಳ ವಿದ್ಯೆ ಕಲಿಯುವಂತ ಮಕ್ಕಳಿದ್ರೆ ಇನ್ನು 4 ವರ್ಷವು ಮನೆಯಲ್ಲಿಯೇ ಕುಳಿತು ಉತ್ತೀರ್ಣರಾಗುವ ಹಾಗೆ ದೇವರ ಅನುಗ್ರಹ. ಅದೊಂದು ಬೇಡ, ಅವರು ಉಪದ್ರ ಸಹಿಸ್ಲಿಕ್ಕೆ ಆಗುದಿಲ್ಲ. ಇನ್ಯಾಕೆ ಉತ್ತೀರ್ಣ ಆಗುದು? ಹಾಗೆಲ್ಲ ಆಯ್ತಲ್ಲ, ಕಾರಣಾಂತರದಿಂದ ಅದನ್ನು ರದ್ದು ಮಾಡುವ. ಅನಾರೋಗ್ಯದಿಂದ ಬಳಲುತ್ತಾ ಇದ್ದವರಿದ್ರೆ ಆರೋಗ್ಯ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನೆಲ್ಲ ಆಸೆ ಉಂಟು ಎಲ್ಲ ಈಡೇರ್ತದೆ. ಏನಾದ್ರೂ ಕೊಡಿರಪ್ಪ, ನೀವಾಗಿ ಇಲ್ಲಿ ಬಂದು ಕೊಡಿ ಅಂತ ನಾನು ಕೇಳುವುದಿಲ್ಲ. ನಾನಾಗಿ ನಿಮ್ಮ ಹತ್ತಿರ ಬರ್ತೇನೆ, ಬರುವಾಗ ಇಲ್ಲ ಅಂತ ಮಾತ್ರ ಹೇಳಬೇಡಿ. ಇಲ್ಲದವರು ಏನನ್ನು ಕೊಡದಿದ್ರೂ ಚಿಂತೆ ಇಲ್ಲ, ಇರುವವರು ಮಾತ್ರ ಕಡಿಮೆ ಮಾಡಬೇಡಿ. ನನಗೆ ಹೊಸತ್ತು ಆಗುತ್ತದೆ, ಹಳೆಯದ್ದು ಆಗುತ್ತದೆ. ನೀವು ಎಷ್ಟೊತ್ತು ಕೊಟ್ಟರು ನನಗೆ ನಡೀತದೆ. ಇಲ್ಲಿಂದಲೇ ಪ್ರಾರಂಭ ಮಾಡ್ತೇನೆ, ಮತ್ತೆ ಆಚೆ ಹೋಗ್ತೇನೆ. ಏನಾದ್ರೂ ಕೊಡಿರಪ್ಪ, ಇಲ್ಲಾದ್ರೆ ಪರಂಪರೆ ಬಿಡ್ಲಿಕ್ಕಾಗುದಿಲ್ಲ. ಇಲ್ಲಿಂದಲೇ ಪ್ರಾರಂಭ ಮಾಡುವುದು. ಏನಾದ್ರೂ ಕೊಡಿರಪ್ಪ, ಭವತಿ ವಿಚಾರೇ.
ಒಕ್ಕು ಪ್ರತಿಯೊಂದೇ ಇಟ್ಲ ದೇವೇರ್ನು ತೂಪುನಂಚಿನ ಸಂಸ್ಕೃತಿ ಒಕ್ಕು ನೀರಿಡಾವಡು ಪೊಯ್ಯಡಾವಡು ಕಲ್ಲುಡಾವಡು ಮರಟ್ಟಾವಡು ಗುಡ್ಡೆಡಾವಡು ಸೂರ್ಯಡಾವಡು ಚಂದ್ರಡಾವಡು ವಾ ಪ್ರಾಣಿಡೆ ಆವಡು ಪಕ್ಷಿಡೆ ಆವಡು ದೇವರನ್ನು ತೂಪುನಂಚಿನ ವಿಶೇಷ ಸಂಸ್ಕೃತಿ ಈ ಆಲೋಚನೆ ಮಲ್ಪುಲ ಮಣ್ಣುಡು ಒಂಜಿ ಕೆಲಸ ಸುರುಮಲ್ಪನಗ ಒಂಜಿ ಇಲ್ಲು ಗಟ್ನಗಾವಡು ಕೃಷಿ ಸುರುಮಲ್ಪನಗಾವಡು ಆ ಮಣ್ಣನ್ನು ಪ್ರಾರ್ಥನೆ ಮಲ್ಪೇರು ಅಂಚನೆ ನೀರುಡು ಒಂಜಿ ವ್ಯವಹಾರ ಮಲ್ಪನಗ ಐನು ದೇವತೆ ಬಂಡದ ಪ್ರಾರ್ಥನೆ ಮಲ್ಪೇರು ಅಂಚಿನ ಕಜವನ ಅಂಚಿಂಚಿ ಮಲ್ತು ನಿಸ್ಕಾರ ಮಲ್ಪ ಯಮನೆ ಎಂತ ಬೇಜಾರನ್ನು ನಿಸ್ಕಾರ ಮಲ್ಪನೆ ಬಂಗಾಮು ಮುಟ್ಟು ವೇದನೆ ಮೊರಂಪು ಬೇನೆ ಬೆಳ್ತೆ ಕೋಯಿ ತಿನ್ನು ಕೈಗೆ ಬಪ್ಪೆಚ್ಚ ಬೆಳ್ತೆ ಕೋಯಿ ತಿನ್ನ ഞാൻ പോയി തിന്നുന്നില്ല ഞാൻ ചാറ് മാത്രം കുടിക്കുന്നത് ബപ്പയ്ക്ക ഈ ആണ്ട് നിങ്ങളുടെ ബയർ കുറച്ച് വലുതായല്ലേ ഐശ്വര്യമാണ് ഐശ്വര്യം നിന്റെ പേര് പൊന്തിക്കൊണ്ടുണ്ട് തുടങ്ങാല്ലേ ಅಷ್ಟಭುಜ ಪರಮೇಶ್ವರಿಯುತ ದೃಷ್ಟಿಗೋಚರನಾಗಿ ನುಡಿದಳು ಸೃಷ್ಟಿಗೋದಿ ದೈವ ನಂಬಿಕೊ ರೂಪ ಬೇರೆ ಬೇರೆ ಬಪ್ಪ ಸಾಹುಕಾರ ಬಪ್ಪ ಸಾಹುಕಾರ ಬಪ್ಪ ಸಾಹುಕಾರ ಕೋಡಿಗೆ ಒಂದುಂಡು ಬೆಚ್ಚದಿರು ಬೆದರದಿರು ಭಯಪಡದಿರು ಏರು ಬಂಡದ ಅರ್ಥ ಆಯ್ಕೆ ನಾನೇ ಅಷ್ಟಭುಜ ದುರ್ಗಾ ಪರಮೇಶ್ವರಿ ಓಲಿತ್ತರ ಪೆರೇರಿ ಈ ಶಾಂಭವಿ ನದಿ ತೀರದಲ್ಲಿ ಮರಳರಾಶಿಯಲ್ಲಿ ಲಿಂಗರೂಪದಲ್ಲಿ ಐಕ್ಯಳಾಗಿದ್ದೆ ಈ ರವಳು ಉಲ್ಲಾರು ಪನ್ಪನ ವಿಷಯ ಎಂಕು ಗೊತ್ತಿತ್ತಂಡ ಎನ್ನ ಓಡನಿಯನ ಬೇತ ಸಾಧಿಡು ಗುರ್ತಪ್ಪೆರೆ ಎನ್ನ ಅಪರಾಧ ಇದೆಲ್ಲವೂ ನನ್ನ ಮನಸ್ಸಿನ ಸಂಕಲ್ಪ ಮಗನೇ ದಾದಮ್ಮ ಇರ್ರ ಸಂಕಲ್ಪ ಬಪ್ಪ ನಿನ್ನಿಂದ ಒಂದು ಘನ ಕಾರ್ಯವಾಗಬೇಕಪ್ಪ ದಾದಾವಡು ಪಲ್ಲೆಪ್ಪೆರೆ ಬೇಕಪ್ಪ ಯಾನೀರೆ ಒಂಜಿ ದೇವಸ್ಥಾನ ಕಟ್ಟೊಡೆ ನಿಜ ದಾದ ಪರ್ಪರ ಪೆರೆ ಆ. ಏರಾಂಡಲ ಒರಿಯ ಒಂಜಿ ದೇವಸ್ಥಾನ ಕಟ್ಟಿ ಅನ್ನಂಡ ಆ. ಒರಿನ ಜಾತಿದಕ್ಲ ದೇವಸ್ಥಾನಕ್ಕೆ ಬೋಪುಜೇರಿ ಆ. ಅಂಚಿತನಲ್ಪ ಯಾನೂರಿ ಇಸ್ಲಾಂ ಧರ್ಮದ ಆ. ಯಾನೊಂಜಿ ದೇವಸ್ಥಾನ ಕಟ್ಟಿ ಅನ್ನಂಡ ಆ. ಪೂಜೆ ಇಜ್ಜಾಂದನ ಒಂಜಿ ದೇವಸ್ಥಾನ ಆ. ಈ ಸಮಾಜದ ಹೆಚ್ಚಿಗೆ ಅಪ್ಪನ ತಂದೆ ಆ. ಐದು ಬೇತೆ ದಾದ ಪ್ರಯೋಜನ ಉಂಡಪ್ಪೆರೆ ಆ. ಈರು ಪಂಡಿಲಕ್ಕೆ ಯಾನೊಂಜಿ ದೇವಸ್ಥಾನ ಕಟ್ಟಿ ಅಂದ ಬನಕ ಆ. ದೇವಸ್ಥಾನ ಅಂತ ಐವಕಾಯ್ಕ ಒಂಜಿ ವ್ಯವಸ್ಥೆ ಆವಡ್ಚಿ ಆ. ಪೂಜೆ ಮಲ್ಪನೆ ಭಟ್ರನ ಅಗತ್ಯ ಉಂಡು ಆ. ಆಡಳಿತನು ತೂಯರ ಮುಕ್ತೇಸನು ಬೋಡು ಆ. ಅಂಚನೆ ಬಾಕಿ ಕೆಲಸಕ್ಕೆ ಬರೋ ಜನನು ಉಂತಾವಡು ಆ. ಯಾನು ಏರೇನು ಉಂತಾವಡಪ್ಪೆರೆ ಬಪ್ಪ ಮಣ್ಣು ಒಂದೇ ಮಡಕೆ ಹಲವು ಚಿನ್ನ ಒಂದೇ ಆಭರಣ ಬೇರೆ ಬೇರೆ ದೇವರೊಬ್ಬರೇ ನಾಮ ಹಲವು ಧರ್ಮ ಜೋಡಿಸುತ್ತದೆ ಹೊರತು ಯಾವುದೇ ಕಾರಣಕ್ಕೂ ಬೇರ್ಪಡಿಸುವುದಿಲ್ಲ ಮಗನೇ ಸರಿ ಕಟ್ಟಿಸುವಂತಹ ಹೊಣೆಗಾರಿಕೆ ಮಾತ್ರ ನಿನ್ನದು ಆವಡಪ್ಪೆ ಹತ್ತೂರ ಬೈಲುಡುಪರನ್ನು ಪೂಜೆಗಾಗಿ ನೇಮಿಸು ಸರಿ ದುಗ್ಗಣ್ಣ ಸಾವಂತರನ್ನು ಮುಕ್ತೇಸರನ್ನಾಗಿ ಮಾಡು ಹಾ. ಮುಂದಕ್ಕೆ ಈ ಜಾಗವನ್ನು ನೀನು ಉತ್ತರುಂಬಳಿಯಾಗಿ ನೀಡಬೇಕು ಕುರ್ಪೆ ಇಷ್ಟು ಮಾಡಿದೆ ಎಂದಾದರೆ ನಿನ್ನ ಹೆಸರನ್ನು ಸೂರ್ಯ ಚಂದ್ರರು ಇರುವಷ್ಟು ಕಾಲ ಶಾಶ್ವತವಾಗಿರಿಸುತ್ತೇನೆ ಎಂಜಮ್ಮ ನಿನ್ನಿಂದ ನಿರ್ಮಿತವಾದಂತ ಈ ಕ್ಷೇತ್ರ ಬಪ್ಪನಾಡು ಭಕ್ತರು ಬರುವ ನಾಡು ಎನ್ನುವಂತ ಹೆಸರಿಂದ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಇಲ್ಲಿ ದುರ್ಗಾ ಪರಮೇಶ್ವರಿಯಾದಂತ ನಾನೇ ನೆಲೆ ನಿಂತು ಭಕ್ತ ಜನರನ್ನು ಸಲಹುತ್ತೇನೆ ಸದ್ಧರ್ಮಗಳು ಇರುವಷ್ಟು ಕಾಲ ನನ್ನ ಸನ್ನಿಧಾನವಿರುತ್ತದೆ ನಂಬಿಕೋ ನಂಬಿಕೋ ನಂಬಿಕೋ